ಉದ್ಯೋಗ ಸೃಷ್ಟಿಸಲೆಂದು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಭಾಷಾಂತರ ಕ್ಷೇತ್ರದಲ್ಲಿ ಇದೀಗ ಬಹಳಷ್ಟು ಬೇಡಿಕೆಗಳು ಇರುವುದರಿಂದ ಭಾಷಾಂತರ ಕಮ್ಮಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದು ಪ್ರಯೋಜನಕಾರಿ ಎಂದು ಉಡುಪಿ ಎಂಜೆಎಂ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲ ಪ್ರೊಫೆಸರ್ ಎಂಎಲ್ ಸಾಮಕ ಅಭಿಪ್ರಾಯಪಟ್ಟರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಹಾಗೂ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯ ಇವುಗಳ ಸಹಯೋಗದಲ್ಲಿ ದೇರಳಕಟ್ಟೆ ಕ್ಷೇಮ ಆಸ್ಪತ್ರೆಯ ಚಿಂತನ ಸಭಾಂಗಣದಲ್ಲಿ ಜರುಗಿದ ಭಾಷಾಂತರ ಕಮ್ಮಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು. ಕಿಟ್ಟೆಲ್ ನಿಘಂಟು ಅನಾವರಣಗೊಳಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮೊಬೈಲ್ ಯುಗದಲ್ಲಿ ಚಿಹ್ನೆಗಳೇ ಭಾಷೆಗಳಾಗಿವೆ. ಅಂತಹ ಚಿಹ್ನೆಗಳ ಭಾಷಾಂತರ ಇಮೋಜಿಗಳ ಡಿಕೋಡ್ ಮಾಡುವ ಕಾರ್ಯಕ್ಕೆ ಮುಂಬರುವ ದಿನಗಳಲ್ಲಿ ಬಹು ಬೇಡಿಕೆಗಳು ಇರಬಹುದು ಅಂತ ಹೇಳಿದ್ರು. ಬಹಳ ವರ್ಷಗಳ ಹಿಂದೆ ನಿಟ್ಟೆ ಗುತ್ತಿನವರು ಯಕ್ಷಗಾನಕ್ಕೆ ಬಹುದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟವರು. ಅಲ್ಲಿ ಹಲವು ದಿನಗಳ ಮಹಾಭಾರತ ರಾಮಾಯಣದಾಗಿತ್ತು ಅಂತ ನನ್ನ ತಂದೆಯವರು ದೊಡ್ಡ ಸ್ವಾಮಿ ಹೇಳ್ತಿದ್ರು. ಹಾಗಾಗಿ ಆವಾಗ ನಾನು ನಿಟ್ಟೆ ಹೆಸರನ್ನು ಕೇಳಿದ್ದೆ. ಆಮೇಲೆ ನಿಟ್ಟೆ ಕೆಮ್ಮಣ್ಣದೊಂದು ದೇವಸ್ಥಾನ ಇದೆ, ಅಲ್ಲಿಯೂ ವರ್ಷಕ್ಕೊಮ್ಮೆ ಯಕ್ಷಗಾನ ತಾಳಮದ್ದಲೆ ಆಗ್ತಾ ಇತ್ತು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿ ಮಾತನಾಡಿ, ಭಾಷಾಂತರದಿಂದ ಅವಾಂತರಗಳಾಗ್ತಾ ಇದೆ. ಕೆಲ ಶಬ್ದಗಳ ಭಾಷಾಂತರದಿಂದ ಲಿಪಿಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿವೆ. ಜಿಲ್ಲೆಯ ಇತಿಹಾಸದ ಕಥೆಯಿರುವ ಪೇರೂರು ಜಾಗದ ಹೆಸರನ್ನ ಹೇರೂರು ಮಾಡಲಾಗಿದೆ. ಇದರಿಂದ ಊರಿನ ಹೆಸರಿನ ಹಿಂದಿರುವ ಚರಿತ್ರೆಯೇ ನಶಿಸಿ ಹೋಗೋದು. ತಾರೆತೋಟ ಎಂಬುದು ಕಾಕನಟ್ಸ್ ಗಾರ್ಡನ್ ಆದಲ್ಲಿ ಕುಡುಂಬಿ ಬಿತ್ಲ ಕುಡುಂಬಿ ಗಾರ್ಡನ್ ಆಗಿ ಬದಲಾವಣೆಗೊಂಡಿರುವುದು ಅಭಾಸಕರವಾಗಿದೆ ಅಂತ ಹೇಳಿದ್ರು. ಅದು ಬಹಳ ಒಂದು ಅಭಾಸಕರವಾದಂತ ಒಂದು ವಿಚಾರ ಅಂತ ಹೇಳ್ತೇನೆ. ಯಾಕಂದ್ರೆ ನಮ್ಮ ಮನೆ ಅದಕ್ಕೆ ಪೇರೂರು ಅಂತ, ನಮ್ಮ ಮನೆ ನನ್ನ ತಂದೆಯ ಮನೆ ಪೇರೂರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಪೇರೂರು ಹೆಸರು ಬಗ್ಗೆ ಒಂದು ಕಾರಣ ಇತ್ತಂತೆ. ಅಲ್ಲಿ ಇದು ಹೇಳ್ತಾ ಇದ್ರು, ಅಲ್ಲಿ ಬಾವಿಯನ್ನು ತೆಗೆಯುವಾಗ ಹಾಲು ಬಂತಂತೆ. ಯಾವ ಬಿಳಿಯ ಯಾವುದು ಬಂದಿತ್ತ ಗೊತ್ತಿಲ್ಲ. ಆಗ ಜನರು ಹೇಳಿದ ಹಾಲು ಉಗ್ತಾ ಇದೆ ಆ ಊರಿಗೆ, ಆ ಮನೆಯಲ್ಲಿ. ಸೊ ಅದಕ್ಕಿಂತ ಪೇರೂರು ಅಂತ ಊರಿಗೆ ಹೆಸರು ಕೊಟ್ಟರು, ಮನೆಗೆ ನಮ್ಮ ಫ್ಯಾಮಿಲಿ ಹೆಸರಿಗೆ ಪೇರೂರು. ಅದನ್ನು ಭಾಷಾಂತರ ಮಾಡಿ ಅದು ಈಗ ಹೇರೂರಾಗಿದೆ. ಅದು ಯಾಕೆ ಹೇರೂರಾಗಿದೆ ಅಂತ, ಕುಡುಂಬಿ ಗಾರ್ಡನ್ ರೋಡ್ ಅಂದ್ರೆ ಅದು ಮೊದಲಿದ್ದದ್ದು ಕುಡುಂಬಿತ್ತಲು ಅಂತ ಇರ್ತದೆ. ಕುಡುಂಬಿ ಅಂದ್ರೆ ಒಬ್ಬಳು ತಾಯಿ ಕುಡುಂಬಿ ಅಂತ ಒಬ್ಬಳು ಹೆಂಗಸಿದ್ಲು ಅಲ್ಲಿ. ಆ ರೋಡ್ ಅಂತೆ ಕುಡುಮಿತ್ತಲ್ ರೋಡ್ ಅಂತ ಇತ್ತು, ಕುಡುಮಿತ್ತಲ್ ಮಾರ್ಗ. ಈಗ ಕುಡುಮಿ ಗಾರ್ಡನ್ ರೋಡ್. ಹಾಗೆ ತಾರೆ ತೋಟ ಇದ್ರೆ ಕೋಕೋನಟ್ ಗಾರ್ಡನ್. ಯಾಕಂತ ಹೇಳಿದ್ರೆ ಕೆಲವು ಸಲ ಈ ಭಾಷಾಂತರಗಳನ್ನು ಮಾಡುವ ಅಗತ್ಯ ಇಲ್ಲದಾಗ ನಾವು ಮಾಡಲೇಬಾರ್ದು. ಅದನ್ನು ಒರಿಜಿನಾಲಿಟಿ, ಅದರ ಮೂಲವನ್ನು ಉಳಿಸಿಕೊಳ್ಬೇಕಾಗ್ತದೆ. ಈ ಸಂದರ್ಭ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾ ಮಾಧವ ಪೆರಾಜೆ, ನಿಟ್ಟೆ ವಿಶ್ವವಿದ್ಯಾನಿಲಯದ ಮಾನವಿಕ ವಿಭಾಗದ ಮುಖ್ಯಸ್ಥೆ ಡಾ ಸಾಯಿ ಗೀತಾ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.